ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಶೀಲಾ ಕುಂದರ್ ಇದು ವಾರ್ತೆ ದೇವರ ಬುಧವಾರ ಆಟಿ ಅಮಾಸದ ದಿನ ಕಾಂಡೆ ನಾಡೋರ್ ಮೇಡ್ ಪಾಲದ ಮರದ ಕೈಪೆ ಮರದ ಬರ್ಪನ ಆಚರಣೆ ನಡೆತದಂಡ ಮಹಾಶಿವರಾತ್ರಿದ ಉಚ್ಚೆಗೂ ತುಳುನಾಡಿಡಿ ಮಲ್ಲಪುದರ್ ಪಡೆದಿನ ಬಂಟ್ವಾಳ ತಾಲೂಕು ಕಾರಿಂಜದ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಡು ಆಟಿ ಅಮಾಸದ ತೀರ್ಥಡು ಊರು ಪರ ಊರ್ಲೆನ ಭಕ್ತರು ಪಾಲ್ದೊಂಡಿರ ತುಳು ಪರತಿರಿ ಪರಪೋಕದ ಆಚರಣೆಲೆಡು ಆಟಿ ಬೊಕ ಸೋನ ತಿಂಗಳು ಬಾರಿ ಇಸೇ ಸಾಧಿತದು ಆಟಿದ ಅಮಾಸಿಗೆ ಪುಲ್ಯಕಾಂಡೆ ಪಾಲೆದ ಮರತ ಕೆತ್ತದಿತ್ತದು ಕನತದು ಐತ ರಸದಿತ್ತದು ಇಲ್ಲಡು ಮಾತಿರ್ಲ ಪರ್ಪುನ ಆಚರಣೆ ಮಹತ್ವ ಪಡಿತಂಡು ಬಂಟ್ವಾಳ ತಾಲೂಕುಡು ಆಟಿ ಅಮಾಸದ ದಿನ ಕಾರಿಂಜ ಬೊಕ ನರಹರಿ ಪರ್ವತಡು ತೀರ್ಥಮೀಪನವು ಇಸೇ ಸಾದುಂಡು ಒಗ್ಗ ಕಾರಿಂಜದ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಡು ಬುಧಾರ ತೀರ್ಥ ಬುಕ ಧಾರ್ಮಿಕ ಕಾರ್ಯಗಳು ನಡೆತಂಡು ಆಟಿ ಅಮಾಸ್ಯದ ಪವಿತ್ರ ತೀರ್ಥಮೀಯರೆಗಾದ ಪುಲ್ಯಕಾಂಡೆ ಮೂಜಿ ಗಂಟೆಡ್ದೆ ಭಕ್ತಿರು ದೇವಸ್ಥಾನಗೂ ಬರೊಂದಿತ್ತೆರ ಕಾಂಡೆ ಅನಗ ಊರು ಪರ ಊರ್ಲೆನ ಭಾರಿ ಜನ ಭಕ್ತಿರು ದೇವಸ್ಥಾನದ ತೀರ್ಥ ಕೆದು ತಲ್ಪ ಒಟ್ಟು ಸೇರ್ದಿತ್ತೆರ ಮಾತೆರ್ಲ ಸಂಸಾರ ಒಟ್ಟಾದ ಬತ್ತದ ತೀರ್ಥ ಮೀದ ಪರಕೆ ಪಾಡ್ದು ಶ್ರೀ ಕಾರಿಂಜೇಶ್ವರ ದೇವ್ಯರ್ನ ಇಂಬು ನಟ್ಟೊಂದು ತೀರ್ಥ ಪ್ರಸಾದದ ತೊಂಡೆರ ಊರು ಪರ ಊರ್ಲೆನ ಪಾಕಜನ ಭಕ್ತಿರು ಬರ್ಪುನೆಡ್ದವರ ದೇವಸ್ಥಾನದ ಆಡಳಿತ ಮಂಡಳಿ ಬೊಕ ಸ್ವಯಂ ಸೇವಕರು ಅಗತ್ಯ ವ್ಯವಸ್ಥೆಯನ್ನು ಮಲ್ತದಿತ್ತೆರ ಭಕ್ತರಿಗೆ ಒವ್ವೇ ರಗಳೆ ಆವಂದಿನಂಚ ಸಾಲುಂತುನ ಶಿಸ್ತು ಪಾಲನೆ ಬೊಕ ಬೇತೆ ಮೂಲ ಸೌಕರ್ಯದ ವ್ಯವಸ್ಥೆ ಎಲ್ಲ ಮಲ್ತದಿತ್ತೆರ ಕುಡ್ಲದ ಪಾಸ್ಪೋರ್ಟ್ ಸೇವಾ ಕೇಂದ್ರಡು ಸರ್ವರ್ ಸಮಸ್ಯೆ ಇರ್ದವರ ಅಂಗಾರೆ ಸಾರ್ವಜನಿಕ ಸೇವೆಡು ಎತ್ವಾಸಿ ಉಂಡಾದಿತ್ತದು ಬೇತೆ ಬೇತೆ ಊರ್ಲೆಡ್ದು ದಾಖಲೆ ಪತ್ರದೊಟ್ಟುಗು ಸೇವಾ ಕೇಂದ್ರಗೂ ಬತ್ತಿನ ಅರ್ಜಿದಾರರು ಬಾರಿ ಎವ್ರ ತೋಜಾದಿರ ಕುಡ್ಲದ ಕುಡಿಯಾಲಬೈಲ್ ನವಭಾರತ ಸರ್ಕಲ್ ಕೈತಲ್ದ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅವ್ಯವಸ್ಥೆಲೆನ ಗೂಡಾತನಂದು ದೂರ್ನ ಸಾರ್ವಜನಿಕರು ಸೇವೆ ಒದಗಾವನವುಳುಂಡಾಯ್ನ ಎತ್ವಾಸಲೆನ ತುರ್ತು ಸರಿ ಮಲ್ಪಡೊಂದು ಒತ್ತಾಯ ಮಲ್ತೆರ ಮೂಲ ಸೌಕರ್ಯಲೆನ ಮಲ್ತು ಕೊರಿಯರ ಸಾಧ್ಯ ಐಜೆಂಡ ಪಾಸ್ಪೋರ್ಟ್ ಆಫೀಸನ್ನು ಬೇತೆ ಕಡೆಕ್ ಜಾಗೆ ಬದಲ್ಪುಲೆಂದು ಒತ್ತಾಯ ಮಲ್ತೆರ ಕುಡ್ಲಾ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬೆಂಗಳೂರದ ಪ್ರಾದೇಶಿಕ ಪಾಸ್ಪೋರ್ಟ್ ಆಫೀಸ್ ಸುತ್ತಗೂ ಸೇರ್ದಿತ್ತದ ಇಡೆಗೆ ದಕ್ಷಿಣ ಕನ್ನಡ ಉಡುಪು ಬೊಕ ಸುತ್ತಮುತ್ತ ಜಿಲ್ಲೆಲೆನ ಜನಕುಲು ಪಾಸ್ಪೋರ್ಟ್ ಸಂಬಂಧದ ಸೇವೆಲೆಗಾದ ಬರೊಂದುಲ್ಲೆರು ಈ ಬಗೆಟ್ ಸಾರ್ವಜನಿಕರ ಮಾಧ್ಯಮದ ಕ್ಲೆಡ ಪಾತಿಡ್ದು ದೂಡ್ದೇರು ಜಿಲ್ಲಾ ಕಾಂಗ್ರೆಸ್ ನಾಯಕ ಲಾರೆನ್ಸ್ ಡಿಸೋಜಾ ಪಾತಿಡ್ದು ಪಾಸ್ಪೋರ್ಟ್ ಸೇವಾ ಕೇಂದ್ರದ ಅವ್ಯವಸ್ಥೆ ಬಗೆಟ್ ವಾರೋಡ್ ತುಂಬು ಪ್ರತಿಭಟನೆ ಮಲ್ತದ ಸಮಸ್ಯೆಲೆನ ಬಗೆಟ್ ಆಫೀಸ್ ಅಧಿಕಾರ್ಲೆನ ಗುಮನೋ ಕನತ್ತಿತ್ತಂಡು ಅಂಡ್ ಸರ್ವರ್ ಸಮಸ್ಯೆ ನನ್ನಲ ಮುಗಿದಿಜೆ ಇಡೆಗೆ ದಿನಕ್ಕೂ ಆಜಿನೂದುದಾತ್ ಪಾಸ್ಪೋರ್ಟ್ ಅರ್ಜಿಲು ಬರೊಂದುಂಡು ಅಂಡ ಕೆಲಸದಕ್ಲ ಕೊರತೆ ಬೊಕ್ಕ ಅಗತ್ಯ ಮೂಲ ಸೌಕರ್ಯದ ಕೊರತೆ ಉಂಡು ಪಾಸ್ಪೋರ್ಟ್ ಆಫೀಸನ್ನು ಮುಲ್ಪಡ್ದು ಜಾಗೆ ಬದಲ್ಪಡು ಅಗತ್ಯವಾದ ಬೋರ್ಡಾಯ್ನ ಕೆಲಸಗೂ ಜನದಿ ಒಡೊಂದು ಒತ್ತಾಯ ಮಲ್ತೆರ SDPI ರಾಜ್ಯ ಕಾರ್ಯಂತರ ರಿಯಾಸ್ ಗಡಂಬು ಪಾತಿಡ್ದು ಮುಲ್ಪ ಪಾಕದ ನೋಡ್ದು ಸರ್ವರ್ದ ಸಮಸ್ಯೆ ಉಂಡು ಮೂಲ ಸೌಕರ್ಯಲೆನ ಕೊರತೆ ಸೇವೆಲೆಡ್ ಲೋಪ ದೋಷ ಉಂಡು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಈ ಬಗೆಟು ತುರ್ತು ಗುಮನ ಕೊರಡು ಸಮಸ್ಯೆ ಪರಿಹಾರ ಮಲ್ತ ಜಂಡ ಪಾಸ್ಪೋರ್ಟ್ ಆಫೀಸ್ಗೆ ಪೊಗ್ಗುಣೊಂದು ಪಂಡೆರ ಅದು ತೆಗಿಲಿಕ್ಕೆ ಇವರು ಓಡಿಸ್ತಿದ್ದಾರೆ ಓಡ್ತಾನೆ ಇದ್ದೇವೆ ಒಂದು ಅದೇ ಸ್ಪೆಲ್ಲಿಂಗ್ ಸರಿ ಏನಾದ್ರೂ ಒಂದು ಇದು ಮಾಡ್ಬೇಕಲ್ಲ ಅವರು ಈಗ ಇಲ್ಲ ಹಿಂಗೆ ಆಗ್ಲಿಲ್ಲ ಅಂದ್ರೆ ಬೇರೆ ಇದು ಚಾನ್ಸ್ ಇದೆ ಹಿಂಗೆ ಮಾಡಿದ್ರೆ ಆಗ್ತದೆ ಏನಾದ್ರೂ ಒಂದು ಇದು ಹೇಳ್ಬೇಕಲ್ಲ ನಮ್ಗೆ ಏನೂ ಇಲ್ಲ ಅಂದ್ರೆ ನಾವು ಎಂತ ಮಾಡುದು ನಾವು ಕಳೆದ ಒಂದು ವಾರದ ಹಿಂದೆ ಬಂದು ಒಂದು ಇಲ್ಲಿ ಪ್ರತಿಭಟನೆ ಲೆಕ್ಕದಲ್ಲಿ ಮಾಡಿ ಅವರ ಪಾಸ್ಪೋರ್ಟ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ ಇಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರದ ಅವ್ಯವಸ್ಥೆ ಎಷ್ಟೆಲ್ಲ ಇದೆ ಅಂತ ಹೇಳಿದರೆ ಇಲ್ಲಿ ಇವತ್ತಿನ ಒಂದು ದಿನದ ಸಮಸ್ಯೆ ಬಗ್ಗೆ ಸ್ಪಷ್ಟವಾಗಿ ಹೇಳ್ತೇನೆ. ಇವತ್ತು ಪಾಸ್ಪೋರ್ಟ್ದು ಸರ್ವರ್ ಇಲ್ಲ ಅಂತ ಬೆಳಿಗ್ಗೆ 8 ಅಧಿಕಾರಿಗಳಿಗೆ ಮಾಹಿತಿ ಬಂದಿದೆ. ಆದರೆ ಅಟ್ಲೀಸ್ಟ್ ಅಧಿಕಾರಿಗಳು ಯಾರ್ದೆಲ್ಲ ಅಪಾಯಿಂಟ್ಮೆಂಟ್ ಇದೆ ಅವರ ಮೊಬೈಲ್ಗೆ ಮೆಸೇಜ್ ಹೋಗುವ ಮುಖಾಂತರ ಇವತ್ತು ಅಪಾಯಿಂಟ್ಮೆಂಟ್ ಇಲ್ಲ ಅಂತ ಹೋಗುವಂಥ ಮೆಸೇಜನ್ನು ಇವರು ಅಧಿಕಾರಿಗಳು ಮಾಡಬೇಕಿತ್ತು, ಅದು ಮಾಡಲಿಲ್ಲ. ಈಗ ಇವ್ರು ನೋಡಿ ಬೆಳಿಗ್ಗೆ 8 ಬಂದವರು ಈಗ ಮಧ್ಯಾಹ್ನ ಸಾಧಾರಣ 1-1:30 ಆಗ್ತಾ ಬಂತು. ಈಗಲೂ ಜನ ಇಲ್ಲಿ ಕ್ಯೂ ಅಲ್ಲಿ ಕಾಯ್ತಾ ಇದ್ದಾರೆ, ಒಳಗಡೆ ಸಹ ಬಿಡ್ತಾ ಇಲ್ಲ. ಕೇಳಿದ್ರೆ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ, ಸರ್ವರ್ ಸಮಸ್ಯೆ ಮೇಲಾಧಿಕಾರಿಗಳು ಮಾತಾಡ್ತೇವೆ ಅಂತ ಹೇಳಿ. ನಾವೇನು ಹೇಳುವಂಥದ್ದು, ಕಳೆದ ಹಲವು ದಿನಗಳಿಂದ ಸರ್ವರ್ ಇಶ್ಯೂ ಇದೆ. ಎಲ್ಲಿಯವರೆಗೆ
ಹೇಗೆ ಅಂತ ಹೇಳಿದರೆ, ಈಗಾಗಲೇ ಒಂದು ಹುಡುಗಿದ್ದಾನೆ, ಇಲ್ಲಿ ಬನ್ನಿ. ಇವರದ್ದು ಜುಲೈ ತಿಂಗಳಲ್ಲಿ ಇವರು ಶೆಡ್ಯೂಲ್ ಮಾಡಿದ್ದಾರೆ. ಜುಲೈ ತಿಂಗಳಿಂದ ಸ್ಕಿಪ್ ಆಗ್ತಾ ಇದೆ. ಈಗ ಆಗಸ್ಟ್ ತಿಂಗಳಾಯಿತು. ಇವತ್ತಿವರಲ್ಲಿ ಹೇಳ್ತಾ ಇರುವಂಥದ್ದು ನೀವು 15 ದಿನಗಳು ಕಳೆದು ಬನ್ನಿ ಅಂತೇಳಿ. ಯಾರಲ್ಲಿ ಇವರೇ ರೀಶೆಡ್ಯೂಲ್ ಮಾಡ್ಕೊಳ್ಬೇಕು. ಇವರೇ ರೀಶೆಡ್ಯೂಲ್ ಯಾರು ಮಾಡಬೇಕು? ಇವತ್ತು ಅವರಿಂದ ಆಗೋದಿಲ್ಲದಿದ್ದರೆ ಅವರೇ ಶೆಡ್ಯೂಲ್ ಮಾಡಬೇಕಲ್ಲ, ನಾಳೆಗೆ ಕೊಡಬೇಕಲ್ಲ. ಇವರು ಗಲ್ಫಲ್ಲೋ ಉದ್ಯೋಗದಲ್ಲೋ ಇರ್ತಾರೆ, ಅಲ್ಲಿಂದ 15-20 ದಿನದ ರಜೆಯಲ್ಲಿ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಇವರನ್ನು 2-3 ತಿಂಗಳು ಇವರು ಆಟ ಆಡಿಸಿದರೆ ಇಲ್ಲಿ ಇದಕ್ಕೆ ಜವಾಬ್ದಾರಿ ಯಾರು? ಇವರ ಉದ್ಯೋಗ ಹೋದರೆ ಇವರ ಫ್ಯೂಚರ್ ಬಗ್ಗೆ, ಭವಿಷ್ಯದ ಬಗ್ಗೆ ಇವರ ಜವಾಬ್ದಾರಿ ಯಾರು? ಪಣವುಡು ಪಿರವರಿ ದಿನ ಬರವು ಕಲ್ಪನಕ್ಲೆಗೆ ಸಾಯ ಕೊರ್ಪುನ ಉಸಾರಿ ನಕ್ಲೆಗೆ ವೈದ್ಯಕೀಯ ಸಹಾಯ ಒದಗಾವನವು ಪುಣ್ಯದ ಕೆಲಸ ಅಂದು ಕುದ್ರೋಳಿ ಕ್ಷೇತ್ರದ ಗುರುಕಾರ್ಯರು ಜಯರಾಜ್ ಎಚ್ ಸೋಮಸುಂದರಂ ಪಂತೆರ ಕುದ್ರೋಳಿ ಕ್ಷೇತ್ರಡು ಬಿಲ್ಲವಾಸ್ ದುಬೈ ಅಂಡ್ ನದರ್ನ್ ಎಮಿರೇಟ್ಸ್ ಚಾರಿಟೇಬಲ್ ಟ್ರಸ್ಟ್ ದ ವಿದ್ಯಾರ್ಥಿ ಪಣವು ಸಹಾಯ ಪಟ್ಟುನ ಲೇಸ್ ಉದಿಪನ ಮಲ್ತದ 6 ಪಾತಿರಿಯರು. ಬಿಲ್ಲವಾಸ್ ದುಬೈ ಆ್ಯಂಡ್ ನಾರ್ದರ್ನ್ ಎಮಿರೇಟ್ಸ್ ಚಾರಿಟೇಬಲ್ ಟ್ರಸ್ಟ್ ದ ನೆಲೆಟ್ ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ಬೊಕ್ಕ ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಜತೆ ಸಿರಿಗೆಡ್ ಬರವು ಕಲ್ಪರೆ ಪಣವು ಸಹಾಯ ಪಟ್ಟುನ ಬರವು ಕಲ್ಪನ ಬಿಡ್ಸೆರಿಗೆ ಸಮ್ಮಾನ ಬೊಕ್ಕ ವೈದ್ಯಕೀಯ ಸಹಾಯ ಕುರ್ಪುನ ಲೇಸ್ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷ ಕೊರಗಪ್ಪ ಮೆಮೋರಿಯಲ್ ಹಾಲ್ ನಡೆತಂಡು ಮಾಧವ್ ಪೂಜಾರಿ ಬಿನ್ನೇರ್ ಸೇರಿದಂಚ ಸರ್ವೇರೆಲ್ಲ ಎದ್ಕೊಂಡಿರು. ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಗುರುಕಾರ್ಯರು ಜಯರಾಜ್ ಎಚ್ ಸೋಮಸುಂದರಂ ಬಿನ್ನೇರ್ನ ಒಟ್ಟು ಸಿರಿಗೇಡು ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿರ್ದು ಪಣವು ಕಾಸುಡು ಪಿರವರಿ ದಿನ ಬರವು ಕಲ್ಪನಕ್ಲ ಬರವುಗು ಸಾಯ ಅಪ್ಪನವು ಬೊಕ್ಕ ಉಸಾರಿ ಚನ್ನಕ್ಲೆಗ್ ವೈದ್ಯಕೀಯ ಸಾಯ ಒದಗಾವನವು ಪುಣ್ಯದ ಕೆಲಸ ಫಲದೆತ್ತೊನ್ನಕ್ಲಿಂದೇನು ಎಡ್ಡೆ ರೀತಿಡು ಗಲಸ ನೋಡೊಂದು ಪಂಡಿರ ಜೊತೆ ಜೋಕುಲು ಎಡ್ಡೆ ಕಲ್ಪೋಡು ಅಕಲು ನಮ್ಮ ಈ ಊರುಕು ಈ ದೇಶಕ್ಕೆ ಎಡ್ಡೆ ಕೆಲಸ ಮಲ್ಪೋಡು ಅಕುಲ್ಲ ದುಂಬುಕ್ಕಲ ಅಕಲು ಎಡ್ಡೆ ಕಲ್ತದ ಸಮಾಜಕ್ಕೆ ಈ ದುಬೈ ಸಂಸ್ಥೆ ಅಕಲು ಕೊಪ್ಪಿನಂಚನೆ ಸಹಾಯ ಅಕುಲ್ಲ ಮಲ್ಪೋಡು ಪಂಡ ಜನಕ್ಕೆ ಏನೊಂದಿಲ್ಲ. ಮಲ್ಲಬಿನೆರ ಶ್ರೀ ಗೋಕರ್ಣನಾಥೇಶ್ವರ ಬರವು ಸಂಸ್ಥೆಲೆ ನಡೀನ್ ಡಾಕ್ಟರ್ ಉಮ್ಮಪ್ಪ ಪೂಜಾರಿ ಪಾತಿರ್ದು ಬಿಲ್ಲವಾಸ್ ದುಬೈ ಆ್ಯಂಡ್ ನಾರ್ದರ್ನ್ ಚಾರಿಟೇಬಲ್ ಟ್ರಸ್ಟ್ ಬೊಕ್ಕ ಕುದ್ರೋಳಿ ಕ್ಷೇತ್ರ ಕಷ್ಟುಡುಪ್ಪನಕ್ಲಿಗೆ ಸಹಾಯ ಅಪ್ಪನ ಇಚಾರುಡು ಮಲ್ಲ ಕ್ರಾಂತಿನಿ ಮಲ್ದಂಡ ಬರವು ಕಲ್ಪನಕ್ಲು ಬಜಿ ಮಾರ್ಗದಿಪ್ಪನಿಗೆ ಮಾತ್ರ ಗುಮನ ಕೊರಂದೆ ತಂಕ್ಲೆನ ಬಿಡ್ಸಾದಿಗೆ ಚಾತುರ್ಪು ಬುಲೆಪಾಯರ್ಲ ಗುಮನ ಕೊರಡು ಗುರು ಹಿರಿಯರಿಗೆ ಮರ್ಯಾದೆ ಕೊರಡೊಂದು ಪಂಡಿರ. ಎಷ್ಟೋ ಸಂದರ್ಭದಲ್ಲಿ ಸ್ಕಾಲರ್ಶಿಪ್ ಕೊಡುವ ಬಗ್ಗೆ ನಾವು ಅಲ್ಲಲ್ಲಿ ಬೇರೆ ಬೇರೆ ಮಾತನ್ನು ಕೇಳ್ತಾ ಇರ್ತೇವೆ. ಆಯಿತಾ, ಒಂದು 4 ಜನರಿಗೆ ಸ್ಕಾಲರ್ಶಿಪ್ ಕೊಟ್ಟರೆ ಇಡೀ ಸಮಾಜ ಸುಧಾರಿಸಿ ಬಿಡ್ತದ ಅಂತ. ದಯವಿಟ್ಟು ತಿಳ್ಕೊಳ್ಳಿ, ಬದಲಾವಣೆ ಆಗ್ತಾ ಇರ್ತದೆ, ಆಗಲೇಬೇಕು, ಅದನ್ನು ಮಾಡಲೇಬೇಕು. ನಾವು ಒಂದೇ ಸಲ ಎಲ್ರಿಗೂ ಎಲ್ಲ ಬದಲಾವಣೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಸಣ್ಣ ಸಣ್ಣ ಬದಲಾವಣೆಯಿಂದ ಸಮಾಜ ಬದಲಾಗುತ್ತೆ. ಇಲ್ಲಿ ಗುರು ಚಾರಿಟೇಬಲ್ ಟ್ರಸ್ಟ್ ಇರ್ಬೋದು ಅಥವಾ ಬಿಲ್ಲವಾಸ್ ದುಬೈ ಇರ್ಬೋದು, ಒಂದಿಷ್ಟು ಮಕ್ಕಳಿಗೆ ನಾವು ಎಜುಕೇಷನನ್ನು ಕೊಡಲಿಕ್ಕೆ, ಎಜುಕೇಷನ್ನ ಮುಂದುವರಿಸಲಿಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿದರೆ, ಅವರು ನಾಳೆ ಈಗ ಶ್ರೀಮತಿ ಕೃತಿ ಅಮೀನ್ ಅದನ್ನೇ ಹೇಳಿದ್ದು, ಮುಂದೊಂದು ದಿವಸ ನೀವೆಲ್ಲ ಇಲ್ಲಿ ಬರ್ತೀರಿ ಅಂತ. ಇಲ್ಲಿ ಬರುವಾಗೆ ಆಗಬೇಕು ಅಂತ ಹೇಳಿದರು ಅವರು. ಅಂದರೆ ಸಮಾಜ ಈ ರೀತಿ ಪರಿವರ್ತನೆ ಆಗಬೇಕು. ಸಮಾಜ ಪರಿವರ್ತನೆ ಅಂದರೆ ಇವತ್ತಿದ್ದದನ್ನು ಕಂಪ್ಲೀಟ್ ತೆಗೆದು ನಾಳೆ ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಸಣ್ಣ ಸಣ್ಣ ಬದಲಾವಣೆ ಆಗಬೇಕು. ಬಿಲ್ಲವಾಸ್ ಫ್ಯಾಮಿಲಿ ದುಬೈದ ಗುರ್ಕಾರ್ಯರ ದೀಪಕ್ SP ಗುರ್ಕಾರ್ಮೆದ ಪಾತರ ಪಂಡದ ಕೊಲ್ಲಿ ರಾಷ್ಟ್ರಲೇಡ್ ಇತ್ತ ಸ್ಥಿತಿಗತಿ ಎಡ್ಡೆ ಇಜಂಡಲ ಬರವು ಕಲ್ಪನಕ್ಲಿಗೆ ಸಹಾಯ ಕೊರ್ಪುನೇನು ಉಂತಾಯರ ಬಲ್ಲಿಂದ ನಿರ್ಧಾರ ಮಂದದ ಈ ವರ್ಷಲ ವಿದ್ಯಾರ್ಥಿ ವೇತನ ಪಟ್ಟೊಂದುಲ್ಲ. ಕುದ್ರೋಳಿ ಕ್ಷೇತ್ರಡು ಈಡೆ ಮುಟ್ಟ ವಿದ್ಯಾರ್ಥಿ ವೇತನ ಸೇರಿದ ಬೇತೆ ಬೇತೆ ಉದ್ದೇಶಲೆಗೆ 2 ಕೋಟಿ 30 ಲಕ್ಷ ರೂಪಾಯಿಡ್ಲ ಹೆಚ್ಚ ಪಟದ ಅಂದು ಪಂಡೇರ. ಎಂಕಲ್ನ ಪರಿಸ್ಥಿತಿ ಎಂಚೊಂಡು ಬಂದಾಂಡ ಎಂಕುಲು ಅಲ್ಪರ್ದು ಪಿರೇಪ ಬರ್ಪವನ್ ಪಿನಂಚಿನ ಪರಿಸ್ಥಿತಿ ಉಂಡು. ಆಂಡಲ ಜೋಕ್ಲೆಗ್ ಕೊರ್ಪಿನ ಅಂಚಿಂದ ಈ ಪಣವು ವಾ ರೀತಿಗಲ್ಲ ಉಂತೆರ ಬಲ್ಲಿ ಪನ್ಪಿನೆಂಕಲ ಹಿರಿಯರಕಲು ದುಂಬು ಎಂಚ ಪಂತೆರ ಆ ನೆತ್ತರುಡು ಎಂಕುಲು ಇನ್ನಿಲ್ಲ ಸ್ಕಾಲರ್ಶಿಪ್ ಕೊರೊಂದುಲ್ಲ. ದೇವರ ಎತ್ತಂಡು ಬಂದಾಂಡ ನನ್ನ ದುಂಬುಗ್ಲ ಈ ಒಂದು ಸ್ಕಾಲರ್ಶಿಪ್ಪನ್ನು ಖಂಡಿತವಾದ ಉಂತಾವುಜ ಆಂಡ ನೆಕ್ಕ ನಿಖಲ್ ಮಾತೆರನ ಪೂರ್ಲ ಸಹಕಾರ ಬೋಡು. ಇನಿ ಈತ ಮಲ್ಲ ಪಣವು ಸ್ಕಾಲರ್ಶಿಪ್ ಅವಾರ್ಡು, ಮೆಡಿಕಲ್ ಅವಾರ್ಡು ಅತ್ತ ಬಣ್ಣನ ಬೇತೆ ಬೇತೆ ರೀತಿಡು ಕೊರಡು ಬಂದಾಂಡ ಎಂಕಲ್ನ ಪ್ರತಿ ಒಂಜಿ ಮೆಂಬರ್ನಕಲ್ನ ಅಕಲ್ನ ಬಹುಶಃ ಆ ಬೆಚ್ಚದ ಊರುಡು ಆ ನೆತ್ತೆರದ ಬೆಚ್ಚರದ ಪೊರ್ತುಡ್ಲ ಜೋಕ್ಲೆಗೆ ಬಂಗಾರ ಬಲಿ ಪಂಪಿನ ಪ್ರತಿ ಒಂಜಿ ಪೈಸಾ ಹೊಸದ್ದು ಇನಿ ಪೂರೆಲ್ಲ ಸೇರಿದು ಸ್ಕಾಲರ್ಶಿಪ್ ಕೊಡ್ತೀರು. ಮೆಂಬರ್ ಅತ್ತಂದೆ ಎಂಕ್ಲೆಗೆ ಬೇತೆ ಬೇತೆ ರೀತಿಡು ದುಬೈ ಉಪ್ಪುನ ಸ್ಪಾನ್ಸರ್ಶಿಪ್ ಅವಾರ್ಡು ಅತ್ತು ಎಂಕ್ಲೊಟ್ಟಿಗೆ ಬೇತೆ ರೀತಿಡು ಸ್ಪಾನ್ಸರ್ ಕೊರ್ಪಿನ ಮಹತ್ತ ಗಣ್ಯ ವ್ಯಕ್ತಿಲು ದುಬೈಡಲ್ಲಿರು ಬರ್ರ ಐಜಿ ಬಂದಾಂಡಲ್ಲ ಈ ಕಾರ್ಯಕ್ರಮ ಒಂತರೆ ಬಲ್ಲಿ ಬಂದು ಎಂಕ್ಲಿ ಸಹಾಯ ಕೊಡ್ದು ಈ ಕಾರ್ಯಕ್ರಮ ಇನ್ನು ಬಾರಿ ಪುರ್ಲು ರೀತಿಡು ಅವನು ಐಕ್ ಮಾತ ಒಳ್ಳೆ ಜವಾಬ್ದಾರಿ ಎಂಕ್ಲನ ಮೆಂಬರ್ ನಕಲು ಐತೊಟ್ಟಿಗೆ ಎಂಕ್ಲಿ ಸ್ಪಾನ್ಸರ್ ಕೊಡ್ತೀನಿ ಪ್ರತಿ ಒಂಜರಿ ಅಕ್ಲಿಗೆ ಇನ್ನು ತರಬಗ್ಗಾದಿ ಅನ್ನು ಸೊಲ್ಮೇಲೆ ಸಂದ ಒಂದೊಲ್ಲೆ
ಇನ್ನಿಮುಟ್ಟ ಎಂಕಲ್ ಸುರುಮಂತದ ಈ ಒಂದು ಸ್ಕಾಲರ್ಶಿಪ್ ಕಾರ್ಯಕ್ರಮ ಇನ್ನೀಗ ಅದು ಮೂಜಿ ಸಾರತ್ತ ಎಲ್ಪತ್ತ ಮೂಜಿ ಚೌಕ್ಲೆಗೆ ಎಂಕಲ್ ಸ್ಕಾಲರ್ಶಿಪ್ ಕೊಡ್ತಾ ಪಂಡ್ರೆ ಎಂಕ್ಲೆ ಭಾರಿ ಒಂದು ಹೆಮ್ಮೆ ಒಂದುಂಟು. ಸ್ಕಾಲರ್ಶಿಪ್ದ ಒಟ್ಟು ಮೊತ್ತ ಇನ್ನಿಮುಟ್ಟ 1,82,00,000 ಮುಟ್ಟ ಎಂಕಲ್ ಕೊಡ್ತಾ ಪಂಡ್ರೆ ಎಂಕ್ಲೆ ಅವಲ ಒಂಜಿ ಬಾರಿ ಹೆಮ್ಮೆ ಒಂದುಂಟು. ಡಿವೈಎಸ್ಪಿ ಮಹೇಶ್ ಕುಮಾರ್ ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಸದಸ್ಯರು ಕೃತಿಂಡಿ ಅಮೀನ್ ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ದ ಗುರುಕಾರ್ಯರು ಸೀತಾರಾಮ ಎಚ್ ಬಿನ್ನರ ದ ಪಾತೆಡ್ದು ಎಡ್ಡೆಪ್ಪು ಬೈಕಿಯರು ಬರೋ ಕ್ಷೇತ್ರದ ಎಡ್ಡೆ ಸಾಧನೆ ಮಲ್ತಿನ ಬೇತೆ ಬೇತೆ ಪರೀಕ್ಷೆಲೆಡೆ ಹೆಚ್ಚ ಮಾರ್ಗದೆತ್ತಿನ 11 ಜನ ಬಿಡ್ಸೇರು ವಿದ್ಯಾರ್ಥಿಗಳಿಗೆ ತಮ್ಮನದ ಮರ್ಯಾದೆ ಮಲ್ತೆರು. ಕಬಡ್ಡಿ ಗೊಬ್ಬುಡು ಅಂತಾರಾಷ್ಟ್ರೀಯ ಮಟ್ಟಡು ಪುದರ್ ಪಡಿತಿನ ಧನಲಕ್ಷ್ಮಿ ಪೂಜಾರಿ ಬೇತೆ ಬೇತೆ ಕ್ಷೇತ್ರೋಡು ಸಾಧನೆ ಮಲ್ತಿನ ಶ್ರೀಜಾ ಸಿ ಕೋಟ್ಯಾನ್ರಿಗೆ ಮರ್ಯಾದಿ ಸಂದೈತ ಮಲ್ತೆರು. ಶಕ್ತಿದಾಂತಿನಕ್ಲಿಗೆ ವೈದ್ಯಕೀಯ ಸಹಾಯ ಪಟ್ಟಿಯರು ಗುರುಕಾರ್ಮೆ ವಹಿಸ್ತಿನ ಬಿಲ್ಲವಾಸ್ ಫ್ಯಾಮಿಲಿ ದುಬೈದ ಗುರುಕಾರ್ಯರು ದೀಪಕ್ ಎಸ್ಪಿಯರಿಗೆ ಶ್ರೀ ಗುರು ಚಾರಿಟೇಬಲ್ದಲ್ಲೇ ಕೊಡು ತಮ್ಮನದ ಮರ್ಯಾದೆ ಮಲ್ತೆರು. ಬಿಲ್ಲವಾಸ್ ದುಬೈ ಆ್ಯಂಡ್ ಎಮಿರೇಟ್ಸ್ ಚಾರಿಟೇಬಲ್ ಟ್ರಸ್ಟ್ದ ಪಣವದ ಗುರುಕಾರ್ಯರು ವಿಠಲ ಪೂಜಾರಿ, ಬಿಲ್ಲವಾಸ್ ಫ್ಯಾಮಿಲಿ ದುಬೈ ದುಂಬುದ ಗುರುಕಾರ್ಯರು ಪ್ರಭಾಕರ ಸುವರ್ಣ, ಪಣವದ ಗುರುಕಾರ್ಯರು ಪ್ರಭಾಕರ ಪೂಜಾರಿ, ಸದಸ್ಯರು ಆನಂದ ಬೈಲೂರು, ಪ್ರವೀಣ್ ಕರ್ಕೆರ, ಶಿವಕೋಟ್ಯನ್, ಹಿತಾಂಬರ ಸುವರ್ಣ, ಲೇಸ್ ಡಿತ್ತೆರ, ಬಿಲ್ಲವಾಸ್ ಫ್ಯಾಮಿಲಿ ದುಬೈದ ಸದಸ್ಯರು ಕೃಷ್ಣ ಪೂಜಾರಿ, ಸೊನ್ನೆ ಸಂದಾಯರು. ಬಂಟ್ವಾಳ ತಾಲೂಕದ ನರಹರಿ ಪರ್ವತ ಶ್ರೀ ಸದಾಶಿವ ದೇವಸ್ಥಾನಡು ಆಟಿ ಅಮಾಸಿಗೆ ತೀರ್ಥಮಯುತ್ಪುನವು ಇಸೇಸ ಆದಿತ್ತದ ಬುಧವಾರ ಊರು ಪರ ಊರ್ಲೆನ ಭಕ್ತರು ಪಾಕ ಜನ ತೀರ್ಥಮೀಯರು. ತುಳುನಾಡ್ದ ಹೆಚ್ಚಿನ ಭಾಗಡು ಸೋನದ ಅಮಾಸೆಗೆ ತೀರ್ಥಮೀಪುನವು ಇಸೇ ಸಾದಿತ್ತಂಡ ನನಕೆಲವು ಭಾಗಲುಡು ಆಟಿದ ಅಮಾಸದ ತೀರ್ಥಮೀಪುನವು ಇಸೇ ಸಾದುಂಡು. ಬಂಟ್ವಾಳ ತಾಲೂಕದ ನರಹರಿ ಪರ್ವತ ಶ್ರೀ ಸದಾಶಿವ ದೇವಸ್ಥಾನಡು ಬುಧವಾರ ಆಟಿ ಅಮಾಸೆಲೆಕ್ಕಡು ತೀರ್ಥಮೀಪುನ ಇಸೇಸ ಪೂಜೆ ನಡತಂಡ ಕಾಂಡಿಡ್ದೆ ದೂರದ ಊರುಲೆಡ್ದ ಭಕ್ತರ ಕ್ಷೇತ್ರ ಬತ್ತದ ತೀರ್ಥಮೀಯರು. ನರಹರಿ ಪರ್ವತ ಬಂಡೆಕಲ್ಲದ ನಡುಟು ಶಂಖ ಚಕ್ರ ಗದ ಪದ್ಮ ಪನ್ಪುನ 4 ತೀರ್ಥ ಕಿದುಟು ಭಕ್ತರಿಗೆ ತೀರ್ಥ ಮೇರೆ ಅವಕಾಶ ಮಲ್ತು ಕೊಡ್ತಿದ್ದಾರೆ. ದೇವಸ್ಥಾನಡು ಸದಾಶಿವ ದೇವರಿಗೆ ಸೀಸ ಪೂಜೆ ನಡತಂಡ ತೀರ್ಥ ಮೀನ ಭಕ್ತರು ದೇವರನ ಇಂಬು ನಟ್ಟೊಂದು ಪರಕೆ ಪಾಡ್ದು ತೀರ್ಥ ಪ್ರಸಾದ ತೊಂಡೆರ. ರಾಜಕೀಯ ಶೈಕ್ಷಣಿಕ ಸಾಮಾಜಿಕವಾದ ಬೋಡಾಯಿನಾತ್ ಪರಿವರ್ತನೆ ಕನೆಯರ ಪತ್ರಕರ್ತರಿರ್ದು ಸಾಧ್ಯ ಆತನದು ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PL ಧರ್ಮ ಪಂತಿರ್ ಕುಡ್ಲದ ಪತ್ರಿಕಾ ಭವನಡು ವಾರ್ತಾಮಾಣಿ ಸಂಶುದ್ದೀನ್ ಎನ್ಮೂರ್ದರಿಗೆ ಪಗೋ ಪ್ರಶಸ್ತಿದ ಮರ್ಯಾದೆ ಮಲ್ತದ 6 ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಲೇಟ್ ಪಗು ಪ್ರಶಸ್ತಿ ಕೊರ್ಪನ ಕಾರ್ಯಕ್ರಮ ಅಂಗಾರು ಕುಡ್ಲದ ಪತ್ರಿಕಾ ಭವನ ನಡತಂಡ 2025 ಸಾಲದ ಪ್ರಶಸ್ತಿಗೆ ಸಂದಿದಿನ ವಾರ್ತಾಮಾಣಿ ಸಂಶುದ್ದೀನ್ ಎನ್ಮೂರದರೆಗೆ ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PL ಧರ್ಮ ಪ್ರಶಸ್ತಿ ಕೊಡ್ತು ಮರ್ಯಾದೆ ಮಲ್ತೆರ. ಪ್ರೊಫೆಸರ್ PL ಧರ್ಮ ಪಾತಿರ್ದು ಸಮಾಜಡು ಪತ್ರಕರ್ತರೇ ಇಜ್ಜಾಂದ ಇತ್ತಂಡ ಇತ್ತೆ ಎಂಚಿನ ಆತು ಪನ್ಪನೇನು ಎನ್ನಿಯರ್ಲ ಸಾಧ್ಯ ಇಜ್ಜೆ ಕನ್ನಡ ಭಾಷೆನ ಬುಲೆಪಾವನ ಚಳವಳಿಡು ಕಾರ್ಯಡುಲ್ಲೇರ ಪೊರ್ತುಗು ಸರಿಯಾದ ಬರಿಪನ ಚಾತುರ್ಪನೆಕ್ಲೆಗೆ ಸಿದ್ಧಿ ಆತನೆಂದು ಪೊಗರಿಯರ. ರಾಜಕೀಯ ಶೈಕ್ಷಣಿಕ ಸಾಮಾಜಿಕ ಅದು ಬೋಡಾಯಿನತ್ತು ಪರಿವರ್ತನೆ ಕನೆಯರ ವಾರ್ತಾಮಾಣಿಲೆಡ್ದು ಸಾಧ್ಯ ಆತನೆಂದು ಪ್ರೊಫೆಸರ್ PL ಧರ್ಮ ಪಂಡೆರ. ಪ್ರಶಸ್ತಿದೆ ತೊಂದು ಸಂಶುದ್ಧಿನ ಎನ್ಮೂರು ಪಾತಿರ್ದು ಕುದುರೆಮುಖ ಉದ್ಯಾನವನದ ಆದಿವಾಸಿಲೆಗೆ ನನಲ ಸ್ವತಂತ್ರ ತಿಕ್ಕಿಜಿ ಪನ್ಪನವು ಸತ್ಯ ಅಕ್ಲೆನ ಪೊರ್ಮಾಟ ಬೇನೆ ದಾಲ ಮಲ್ಪರೆ ತೀರಂದಿನ ಅಕ್ಲೆನ ಸೊರನು ಸರ್ಕಾರದ ದುಂಬುದಿಪ್ಪುನ ಪ್ರಯತ್ನ ಮಲ್ದದೆ ಈ ಪ್ರಶಸ್ತಿಯನ್ನು ಜವಾಬ್ದಾರಿನ ಹೆಚ್ಚ ಮಲ್ದನೆಂದು ಪಂಡೆರ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ಪುಷ್ಪರಾಜ್ PN ಗುರುಕಾರ್ಮೆ ವಹಿಸ್ತು ಸಂಶುದ್ದೀನರನ ವರದಿ ಬಗೆಟ್ ಮಾಹಿತಿ ಕೊರಿಯರ. ಹಿರಿಯ ವಾರ್ತಾಮಾಣಿ ಚಿದಂಬರ ಬೈಕಂಪಾಡಿ ಕುಡ್ಲಾ ಪ್ರೆಸ್ ಕ್ಲಬ್ ಗುರುಕಾರ್ಯರು BB ಹರೀಶ್ ರೈ, ಪತ್ರಿಕಾ ಭವನ ಟ್ರಸ್ಟ್ ಗುರುಕಾರ್ಯರು ಅನ್ನು ಮಂಗಳೂರು, ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಶ್ರೀನಿವಾಸ್ ನಾಯ್ಕ ಇಂದಾಜೆ, ಜಿಲ್ಲಾ ಸಂಘದ ಪ್ರಧಾನ ಕಾರ್ಯಂತರು ರಾಜೇಶ್ ಕೆ ಪೂಜಾರಿ ಕಾರ್ಯಕ್ರಮ ಇಟ್ಟರು. ಮೊಹಮ್ಮದ್ ಆರಿಫ್ ಪಡುಬೇದ್ರ ಕಾರ್ಯಕ್ರಮ ಸುಧಾರ್ತೆ ಕೊರಿಯರು. ಅಂತಂದರೆ ಒಟ್ಟು ಪತ್ರಕರ್ತರಿದ್ರೆ ಏನಾಗ್ತಾ ಇತ್ತು ಅಂತ ಅರಾಜಕತೆ ಅಂತ ತಾವು ಕೇಳಿದ್ದೀರಿ. ಆ ಥರದೊಂದು ವ್ಯವಸ್ಥೆಯನ್ನು ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಎಲ್ಲಾದರೂ ನಿಮ್ಮಂಥ ಸ್ನೇಹಿತರು ಇಲ್ಲದಿದ್ದರೆ, ಹಿರಿಯರು ಪಾಗೋಂಥವ್ರು ಇಲ್ಲದಿದ್ದರೆ, ಚಿದಂಬರ ಬೈಕಂಪಾಡಿ ಅಂತ ಇಲ್ಲದಿದ್ದರೆ ಏನಾಗ್ಬೋದಿತ್ತು ಅಂತ ನೀವೊಂದು ಸ್ವಲ್ಪ ಆಲೋಚನೆ ಮಾಡಿ. ಪತ್ರಕರ್ತರ ಜವಾಬ್ದಾರಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವ ಈ ಸಂದರ್ಭದಲ್ಲಿ ಒಂದು ಕ್ಷಣ ನಿಮ್ಮ ಆಬ್ಸೆನ್ಸನ್ನು ನಾವು ಪರಿಗಣಿಸಿದ್ರೆ ಈ ಸಮಾಜದ ಒಂದು ಸ್ಥಿತಿಗತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ.
ನಾನು ಕೂಡ ನಿಮ್ಮನ್ನು ಭೇಟಿ ಮಾಡೋದಿದ್ದರೂ ಕೂಡ 4 ಪತ್ರಿಕೆಗಳನ್ನು ಓದ್ತಾ ನಿಮ್ಮಲ್ಲಿರುವ ಭಾಷಾ ಸ್ಕಿಲ್ಲನ್ನು ನೋಡ್ತೀನಿ. ನಾವು ಯಾರೂ ಕನ್ನಡದಲ್ಲಿ ಬಳಸದಿರುವ ಕನ್ನಡ ಪದಗಳನ್ನು ನೀವು ಬಳಸ್ತೀರಿ. ಕನ್ನಡ ಭಾಷೆಗೆ ಮತ್ತು ಕನ್ನಡ ಭಾಷೆಯನ್ನು ಬೆಳೆಸುವ ಒಂದು ದೊಡ್ಡ ಚಳುವಳಿಯಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ. ಅಷ್ಟೇ ಚೆನ್ನಾಗಿ ಇಂಗ್ಲೀಷನ್ನು ಬರೀತೀರಿ, ಇಂಗ್ಲೀಷ್ ಅಲ್ಲ ಅಂತಲ್ಲ. ಬಹಳ ವಿಶೇಷವಾದ ಸಂದರ್ಭವನ್ನು ಗಮನದಲ್ಲಿಟ್ಟುಕೊಂಡು ಸಂದರ್ಭೋಚಿತವಾಗಿ ನೀವು ಬರೆಯುವ ಸ್ಕಿಲ್ ನೋಡಿದ್ರೆ ನೀವೆಲ್ಲರೂ ಲಿಂಗ್ವಿಸ್ಟಿಕ್ ಎಕ್ಸ್ಪರ್ಟ್ಸ್ಗಳು ಅಂತ ನನಗನ್ನಿಸ್ತದೆ. ನಮ್ಮ ದೇಶವು ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂಭ್ರಮದಲ್ಲಿದ್ದರೂ ಕುದುರೆಮುಖ ಉದ್ಯಾನವನದ ಆದಿವಾಸಿಗಳಿಗೆ ಇನ್ನೂ ಮೂಲಭೂತ ಸೌಕರ್ಯದ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಂಬುದು ಒಂದು ಕಹಿ ಸತ್ಯ. ಅವರ ನೈಜ ಹಕ್ಕುಗಳಿಗಾಗಿ ಅವರು ಮಾಡುತ್ತಿರುವ ಹೋರಾಟ, ಅವರ ನೋವು, ಅವರ ಅಸಹಾಯಕ ಧ್ವನಿಗಳನ್ನು ಸಮಾಜ ಮತ್ತು ಸರ್ಕಾರದ ಮುಂದೆ ಮುಂದಿಡುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ನಾನು ಈ ವರದಿಯ ಮೂಲಕ ಅಷ್ಟೇ. ಸಮಾಜದ ಕೊನೆಯ ಸಾಲಿನಲ್ಲಿರುವ ಧ್ವನಿ ಇಲ್ಲದ ನೈಜ ಹೋರಾಟಕ್ಕೆ ಧ್ವನಿಯಾಗುವುದೇ ಒಬ್ಬ ಪತ್ರಕರ್ತನ ಕರ್ತವ್ಯ ಎಂದು ನಾನು ನಂಬಿದ್ದೇನೆ. ವೈದ್ಯರ ಮಾತಾ ಸಿಡ್ದ ತುಳುನಾಡದ ಪುರ್ಲುನು ಜವನ ಜವಂದಿಲಿಗೆ ತೆರಿಪಾಯರೆ ಆಟಿದ ಕೂಟ ಮಲ್ಪನ ಪುಗರ್ನ ಸಂಗತಿಯಿಂದ ವಿದ್ವಾನ್ ದಾಮೋದರ ಶರ್ಮಾ ಬಾರ್ಕುರು ಪಂತೆರ ಕುಡ್ಲಡ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IMA ನಡಪಾಯಿನ ಆಟಿಡೊಂಜಿ ದಿನ ಕೂಟೋಡು 6 ಪಾತಿರಿಯರು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IMA ಕುಡ್ಲ ಶಾಖೆದ ನೆಲೆಟ್ ಆಟಿಡೊಂಜಿ ದಿನ ಕೂಟ ಅತ್ತಾವರದ IMA ಸಭಾಭವನಡ್ ನಡೆತಂಡ IMA ಕುಡ್ಲ ಶಾಖೆದ ಗುರ್ಕಾರ್ಯರು ಡಾಕ್ಟರ್ ಸದಾನಂದ ಪೂಜಾರಿ ಎತ್ಕೊಂಡ್ಯರು. ಬಿನ್ನೇರ್ನ ಒಟ್ಟು ಸಿರಿಗಿಡ ತಾರೆದ ಕುಂಬಾರಳ್ತದ ತುಡಾರ ಬುಲ್ಪು ಪತ್ತಾದ ಕೂಟ ಉದಿಪನಾಂಡ್ ಆಟಿಗಳಂಜಗ ತಟ್ಪೇಡ್ ಅರಿತಾರೈದ ಮರ್ಯಾದೆ ಸಂದೈತ ಮಲ್ಪನೆತ ಒಟ್ಟುಗು ಕೂಟ ಸುರುವಾಂಡ್. ಉಜ್ಜೋಡಿ ಬ್ರಹ್ಮಮುಖಿಯರ ಮಾಂಕಳಿ ದೈವಸ್ಥಾನದ ದೈವದ ಪೂಜಾರಿ ಯೋಗೀಶ್ ಆಟಿ ತಿಂಗೊಲ್ದ ಸೇಸತೆನ ತೆರಿಪಾಯರು. ಮಲ್ಲಪಿನ್ನೆರ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ದುಂಬುದ ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಕಾರ್ಯಕ್ರಮ ಉದಿಪನ ಮಲ್ತದ ಪಾತ್ರದ ತುಳು ಭಾಷೆ ఒక ಸಂಸ್ಕೃತಿಗೆ ಪಿರಾಕದ ಇತಿಹಾಸ ಉಂಡು. ಒಂದು ತುಳು ಸಂಸ್ಕೃತಿನ ನೆಂಪು ಮಲ್ತೊಂದು ಮರ್ಯಾದೆ ಕೊರ್ಪನ ಲೇಸ್ ತುಳು ಭಾಷೆ ಸಂಸ್ಕೃತಿನ ಉರಿಪಾದು ಬುಲೆಪಾವುಡು ನಿಟ್ಟೆ ವಿಶ್ವವಿದ್ಯಾನಿಲಯಡು ತುಳು ಸಂಸ್ಕೃತಿ ಅಧ್ಯಯನ ಕೇಂದ್ರ ತಾಪನೆ ಮಲ್ದನಂದು ಪಂಡ್ಯರ. ಬಾರ್ಕುರದ ವಿದ್ವಾನ್ NR ದಾಮೋದರ ಶರ್ಮಾ ಪಾತಿರ್ದು ವೈದ್ಯರಿಗಾಕ್ಲಿನ ಕರ್ತವ್ಯನೇ ಶ್ರೇಷ್ಠತೆನ ಕನತು ಕೊರ್ಪುಂಡು ತುಳು ಭಾಷೆ ಸಂಸ್ಕೃತಿ ಮತ್ತು ಅವಂದುಪ್ಪನ ಈ ಕಾಲಘಟ್ಟೋಡು ವೈದ್ಯರ ಮಾತಾ ಸಿಡಿದು ತುಳುನಾಡದ ಪುರ್ಲುನು ಜವನ ಜವಂದಿಲೆಗೆ ತಿರಿಪಾಯರೆ ಇಂಚಿನ ಕಾರ್ಯಕ್ರಮ ಮಲ್ಪನ ಪುಗರ್ನ ಸಂಗತಿಯಿಂದ ಪಂಡ್ಯರ. ತುಳು ಜನಪದ ವಿದ್ವಾಂಸರು KK ಪೇಜವರ ಆಟಿ ತಿಂಗೊಲ್ದ ಮಹತ್ವ ತೆರಿಪಾದ ಆಟಿ ತುಂಬು ಬಾರಿ ಕಷ್ಟದ ಕಾಲ ಆದಿತ್ತ ನಡೆದವರ ತುಳುವೆರನ ಬದುಕಡ ಆಟಿ ತಿಂಗೊಲ್ದ ಆಚರಣೆಗೆ ಹೆಚ್ಚು ಮಹತ್ವ ಉಂಡೊಂದು ಪಂಡ್ಯರ. ಸಭಾ ಕುಟ್ಟೊಡ್ದ ಬಕ ಸೂಪ್ರಂಸು ಸಿನಿಮಾ ಕಲಾವಿದರಾಯನ JP ತೂಮಿನಾಡ್, ಪುಷ್ಪರಾಜ್ ಬೊಳ್ಳಾರ್, ಧನಂಜಯ ರಾಜೇಶ್ ಬಂದ್ಯೋಡು ಮೊಕ್ಲನ ಒಟ್ಟುಗು ಪಾತ್ರಕತೆ ನಡೆತಂಡ ರೋಟರಿ ಅಸಿಸ್ಟೆಂಟ್ ಗವರ್ನರ್ ಪಾತ್ರಕತೆ ನಡಪಾದು ಕೊರಿಯರ. IMA ಕುಡ್ಲದ ಕಾರ್ಯಂತರ ಡಾಕ್ಟರ್ ಪ್ರಕಾಶ್ ಹರಿಶ್ಚಂದ್ರ ಬೊಕ್ಕ ಪಣವದ ಗುರ್ಕಾರ್ಯರ ಡಾಕ್ಟರ್ ಜೂಲಿಯನ್ ಸಾಲ್ದಾನ ಇಂಚ ಪದಾಧಿಕಾರುಲು ಸದಸ್ಯರ ಆಟಿಡೊಂಜಿ ದಿನ ಕೂಟೊಡಿತ್ಯರ. ಆಟಿ ತಿಂಗೊಲ್ದ ಸೇಸತೆಲು ತುಳುನಾಡದ ಆಚರಣೆಲು ಆಟಿ ಸೇರ್ನಂಚ ಮರೆಯಲದ ತುಳು ಜನಕ್ಲನ ತೆನೆಸ್ಲನ ಪ್ರದರ್ಶನ ಅಟ್ಟಣೆ ಮಲ್ತದಿತ್ಯರ. ಆಟಿಡೊಂಜಿ ದಿನ ಅಂತ ಹೇಳಿದರೆ ನನ್ನ ಮಟ್ಟಿಗೆ ಹೇಳುವುದಾದರೆ ಇದು ನಮ್ಮ ತುಳುನಾಡಿನ ಸಂಸ್ಕೃತಿಗೆ ಕೊಡುವಂಥ ನಾವು ಮರ್ಯಾದೆ ಅಂತ ನಾವು ಎಣಿಸ್ಕೊಳ್ಬೇಕು. ಯಾಕಂತ ಹೇಳಿದರೆ ಈ ತುಳು ಭಾಷೆ ಮತ್ತು ತುಳು ಸಂಸ್ಕೃತಿ ಭಾಳ ಪ್ರಾಚೀನವಾದದ್ದು. ಈಗಾಗಲೇ ನಿಮಗೆ ಗೊತ್ತಿದ್ದಾಗ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ಇದಕ್ಕೆ 2000ರಿಂದ 3000 ವರ್ಷಗಳ ಇತಿಹಾಸ ಇದೆ ತುಳುವಿಗೆ. ನಮ್ಮ ಹಿರಿಯವರು ಭಾಳಷ್ಟು ತಿಳುವಳಿಕೆ ಇದ್ದವರು, ಜ್ಞಾನವಂತರು, ಅವರಿಂದ ನಾವು ಕಲಿಯುವುದಷ್ಟು ಭಾಳ ಇದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೇನೆ. ಇದು ಆಟಿದೊಂದು ಗಮ್ಮತ್ತಲ್ಲ, ಇದು ತುಳುವಿರ ಸಂಸ್ಕೃತಿಯನ್ನು ಅರಿತು ನಾವು ಅದರ ಬಗ್ಗೆ ಸಂಶೋಧನಾತ್ಮಕವಾಗಿ ಚಿಂತನೆ ಮಾಡಿ ಅದನ್ನು ಉಳಿಸಿ ಬೆಳೆಸುವಂಥ ದಿನ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈ ವಿಜ್ಞಾನದ ವೇಗದ ಯುಗದಲ್ಲಿ ವೈದ್ಯಕೀಯ ವಿಜ್ಞಾನವನ್ನು ಅಭ್ಯಾಸ ಮಾಡಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವ ವೈದ್ಯರೆಲ್ಲ ಸೇರಿ ಈ ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಅವರಿಗೊಂದು ಗೊತ್ತಿದೆ, ಇವತ್ತು ನಾವು ಈ ಎತ್ತರದಲ್ಲಿ ಬಂದು ನಿಲ್ಲುವುದಕ್ಕೆ ಕಾರಣವಾದದ್ದು ಈ ನೆಲದ ಪ್ರಾಚೀನ ಸಂಸ್ಕೃತಿ ಅಂತ. ಯಾಕೆಂದರೆ ಬಹುಶಃ ಇವತ್ತಿನ ಯುವ ವೈದ್ಯರ ಬಗ್ಗೆ ನನಗೆ ಗೊತ್ತಿಲ್ಲ, ಯಾರೆಲ್ಲ ಹಿರಿಯ ವೈದ್ಯರಿದ್ದಾರೆ ಅವರೆಲ್ಲ ಇದೇ ಪರಂಪರೆಯಿಂದ ಬಂದವರು. ಇವತ್ತು ತಲೆಗೆ ಮುಟ್ಟಾಳ ಇಡಬೇಕಾದ್ರೆ ನನಗೊಮ್ಮೆ ಅನ್ನಿಸಿದ್ದೇನು ಅಂತಂದರೆ, ರೈತನೆಂಬ ದೇವರು ತಲೆಯಲ್ಲಿ ತೊಡಬಹುದಾದ ಕಿರೀಟವನ್ನು ನಮ್ಮ ತಲೆಯ ಮೇಲೆ ಇಟ್ಟಿದ್ದಾರೆ ಅಂತ ನನಗೊಮ್ಮೆ ಅನ್ನಿಸಿತ್ತು. ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಪಂಡಿಲಕ್ಕನೆ ಪಗ್ಗು ಬೇಷ ಕಾರ್ತೆಲ್ ಹಾಟಿ ಸೋನ ಕನ್ಯಾ ಬೊಂತೆಲ್ ಜಾರ್ದೆ ಪೆರಾರ್ದೆ ಪುಯಿಂತೆಲ್ ಮಾಯಿ ಸುಗ್ಗಿ 16 ತಿಂಗಳು. ಈ 16 ತಿಂಗಳು 4ನೇ ತಿಂಗಳು ಆಟಿ
ಭಾರಿ ಬಂಗದ ಕಾಲ ಪಂಡವಾಟಿ ತುಳುನಾಡದ ಬದುಕಿ ಅಪ್ಪಲ ಅಳಿಯಂದಿನ ಚಿಂತನೆ ಬದುಕು ಆ ತುಳು ಶಬ್ದ ತುಳು ಭಾಷೆ ಒರಿಯೋರು ತುಳು ಭಾಷೆ ಬೆಳೆಯೋಡು ಈ ಬದುಕದ ಒಟ್ಟಿಗೆ ನಮ್ಮ ಡಾಕ್ಟರ್ಗಳು ಮಲ್ಲ ಈ ಸಾಧನೆ ಮಲ್ತಿದ್ದಾರೆ ಪೊಯ್ ವರ್ಷ ಏನು ಬದುಕುತ್ತೇನೆ. ಒವ್ವಿಯ ಪುಡ್ಚಾಂದಿನ ಸಂಗತಿ ನಡಪಂದಿನಂಚ ಮಸರು ಕುಡಿಕೆ ಉಚ್ಚೆಯುಗುವಕ ಬಂದೋಬಸ್ತ್ಗೆ ಸಾಕಾರ ಕೊರ್ಲೆ ಎಂದು ಪಾಂಡೀಶ್ವರ ಪೊಲೀಸ್ ಸ್ಟೇಷನ್ದ ಪೊಲೀಸ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಬೈಂದೂರು ಪಂತ್ಯರ ಅತ್ತಾವರ ಮಸರು ಕುಡಿಕೆ ಉಚ್ಚೇದ ಶೋಭಾಯಾತ್ರೆಡು ಪಾಲ್ದಿತ್ತೊನ್ನ ಸಂಘ ಸಂಸ್ಥೆಲನ ಸಭೆಟಾರು ಪಾತಿರಿಯರು ಕುಡ್ಲ ಅತ್ತಾವರ ಸಾರ್ವಜನಿಕ ಶ್ರೀಕೃಷ್ಣ ಜಯಂತ್ಯುತ್ಸವ ಸಮಿತಿದ ನಿಲೆಟು 117ನೇ ವರ್ಷದ ಅತ್ತಾವರ ಮಸರುಕುಡಿಕೆ ಉಚ್ಚೇದ ಶೋಭಾಯಾತ್ರೆ ಸೆಪ್ಟೆಂಬರ್ 5 ನಡಪರೈತದ ಆಲೆಕೊಡು ಶೋಭಾಯಾತ್ರೆಡು ಪಾಲ್ದಿತ್ತೊನ್ನ ಸಂಘ ಸಂಸ್ಥೆಲನ ಸಭೆ ಪೊಲೀಸ್ ಅಧಿಕಾರಿಲಿತದ ಅತ್ತಾವರ ಅಯ್ಯಪ್ಪ ಕ್ಷೇತ್ರೋಡ್ ನಡೆತಂಡ ಸಭೆಟು ಪಾಂಡೀಶ್ವರ ಪೊಲೀಸ್ ಸ್ಟೇಷನ್ದ ಇನ್ಸ್ಪೆಕ್ಟರ್ ರಾಘವೇಂದ್ರ ಬೈಂದೂರು ಗುಪ್ತಚರ ಇಲಾಖೆ ಅಧಿಕಾರಿ ಸುನಿಲ್ ಕುಮಾರ್ ನಾಗರಾಜ್ ಸಾರ್ವಜನಿಕ ಶ್ರೀಕೃಷ್ಣ ಜಯಂತ್ಯುತ್ಸವ ಸಮಿತಿ ಗುರುಕಾರ್ಯರು ಚಂದ್ರನಾಥ ಅತ್ತಾವರ ಸಮಿತಿದ ಸದಸ್ಯರು ಪಾಲ್ಗೊಂಡರು. ಪಾಂಡೀಶ್ವರದ ಇನ್ಸ್ಪೆಕ್ಟರ್ ರಾಘವೇಂದ್ರ ಬೈಂದೂರು ಪಾತಿಡ್ದು ಮಾತಾ ಕಾರ್ಯಲ ಸೂತ್ರಗೂ ಸರಿಯಾದ ನಡಪನಂಚಾಯರೆ ಒವ್ವಿಯ ಪುಡ್ಚಾಂದಿನ ಸಂಗತಿಗೆ ಅವಕಾಶ ಕೊರಂದಿನಂಚ ಸಾಕಾರ ಕೊರ್ಲೆಂದಕ್ಕೆ ನುಂಡೆರು. ಸರಿಯಾಯಿನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆದ ಒಟ್ಟಿಗೂ ಸಾರ್ವಜನಿಕರೆಲ್ಲ ಪೊಲೀಸ್ ಇಲಾಖೆದ ಒಟ್ಟಿಗೂ ಸಾಕಾರ ಕೊರಡು ಕಾರ್ಯಕ್ರಮವನ್ನು ಸರಿಯಾದ ನಡಪವನ ದಿಟ್ಟಿಡು ಪೊಲೀಸ್ ಇಲಾಖೆ ಗೈಡ್ಲೈನ್ಸ್ದ ಇವರ ಕುರಿಯರು. ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಠಾಣೆಯಿಂದಾಗಲಿ ನಮ್ಮ ಇದರಿಂದಾಗಲಿ ಸಂಪೂರ್ಣ ಸಪೋರ್ಟ್ ಇರ್ತದೆ. ಆದರೆ ನೀವು ಕಾನೂನು ಮೀರಿ ಈಗ ರಾತ್ರಿ ಮಳೆಯೆಲ್ಲ ಬರ್ತದೆ, ನೀವು ಇದು ಮಾಡಿ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ, ಈಗ ನಾವು ಸರ್ಕಾರದ ರೂಲ್ಸ್ ಕೇಳ್ತಾ ಬಿಟ್ಟರೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೆ ನಾವು ಅದಕ್ಕೆ ಮಾಡೋದಿಲ್ಲ. ಆದರೆ ಯಾವುದೇ ಗಲಾಟೆ ಇದು ಮಾಡಿ ನಾವು ರಾತ್ರಿ ನಿಮಗೆ ಅಂತಲ್ಲ, ರಾತ್ರಿ ಒಂದು 11 ಗಂಟೆಗೆಲ್ಲ ಕ್ಲೋಸ್ ಬೇಕಂತ ನಾರ್ಮಲ್ಲು, ಒಂದು ಅರ್ಧ ಗಂಟೆ ಇದಾದರೆ ನಾವು ಇರ್ತೀವಿ, ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೆ ಇದು. ಆದರೆ ಯಾವುದೇ ಅಹಿತ ಘಟನೆಗೆ ಅವಕಾಶ ಕೊಡಬಾರ್ದು. ಈಗ ಕುಡಿದು ಬಂದು ಇದು ಮಾಡೋದಂತಾಗಲಿ ಮೆರವಣಿಗೆಯಲ್ಲಿ, ಮತ್ತು ಇಲ್ಲಿ ಹತ್ತಿ ಇದು ಮಳೆ ಬರುವಾಗ ಹತ್ತಿ ಅಡಿಕೆ ಮರ ಹತ್ತಲಿಕ್ಕಿದೆಯಲ್ಲ, ಆವಾಗೆಲ್ಲ ಬಿದ್ದು ಯಾವುದೇ ಅವಘಡಗಳನ್ನ ಇದಾಗಬಾರ್ದು. ನಿಮ್ಮ ಎಲ್ಲ ಇದಕ್ಕೆ ಏನಿದೆ ಅಲ್ಲ ಸರ್, ನಿಮ್ಮ ಎಲ್ಲ ಇದಕ್ಕೆ ನಾವು ಸಪೋರ್ಟ್ ಇರ್ತೀವಿ. ನಾವು ಕೂಡ ಇದೇ ಊರಿನಲ್ಲಿ ಹುಟ್ಟು ಬೆಳೆದ್ರಿಂದ ನಮ್ಮ ತುಳುನಾಡ ಸಂಸ್ಕೃತಿ ಏನಂತ ಗೊತ್ತು ನಮಗೆ, ಇದೆಲ್ಲ ನಮಗೆ ಗೊತ್ತು. ಒಂದು ಅರ್ಧ ಗಂಟೆ ಇದಾಗೋದು ಎಲ್ಲ ಗೊತ್ತು, ನೀವೆಲ್ಲ ಮಾಡಿ. ಆದರೆ ನಾನು ಹೇಳಿದಲ್ಲ, ಒಂದು ರೂಲ್ಸ್ ಇರ್ತದೆ, ಅದಕ್ಕೆ ಮತ್ತೆ ತುಂಬ ಜನ ಸೇರೋದು, ಕುಡಿದು ಗಲಾಟೆ ಮಾಡೋದು, ಮತ್ತು ನಿಮ್ಮಲ್ಲೇ ಎರಡು ಪಂಗಡ ಆಗೋದು, ವಿಭಾಗ ಆಗೋದು, ಅದಕ್ಕೆಲ್ಲ ಅವಕಾಶ ಕೊಡಬೇಡಿ. ಕಾಪು ತಾಲೂಕು ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಆಟಿ ತಿಂಗಳು ಸೇಸ ನೇಯ್ತ ಅಪ್ಪದ ಸೇವೆ ನಡಪವನಿಟ್ಟದು. ಈ ಸರ್ತಿದ ಸೇವೆ ಸೋಮವಾರ ನಡೆತದಂಡ. ಕಾಪು ತಾಲೂಕು ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ಆಟಿ ತಿಂಗಳು ಸೇಸ ನೇಯ್ತ ಅಪ್ಪದ ಸೇವೆ ನಡಪವನಿಟ್ಟದು. ಈ ಸರ್ತಿದ ಸೇವೆ ಸೋಮವಾರ ಅಟ್ಟಣೆ ಮಲ್ತದಿತ್ತರ ಊರದ ಸುತ್ತಮುತ್ತದ ಭಕ್ತರ ಮೊಗವೀರ ಮಹಾಜನ ಸಂಘದ ಕುಳಿತದು. ಶ್ರೀ ಮಹಾಲಕ್ಷ್ಮಿ ದೇವರಿಗೆ ಭಾರಿ ಪ್ರಿಯವಾಯಿನ ನೇಯ್ತುಪ್ಪದ ಸೇವೆ ಕುರಿಯರ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಡಾಕ್ಟರ್ ಜಿ ಶಂಕರ್, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗುರುಕಾರ್ಯರು ಜೆ.ಸಿ. ಕೋಟ್ಯಾನ್ ಬೆಳ್ಳಂಪಳ್ಳಿ, ಗಿರಿಧರ ಸುವರ್ಣ ಮೂಳೂರು, ಶರಣ್ ಕುಮಾರ್ ಮಟ್ಟು, ದೇವಸ್ಥಾನ ಆಡಳಿತ ಸಮಿತಿ ಪದಾಧಿಕಾರಿಗಳು ಈ ತಡಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಗ್ರಾಮೀಣ ಬೊಕ್ಕ ಪಾಣೇರ್ ಬ್ಲಾಕ್ ಕಾಂಗ್ರೆಸ್ ತನಿಲೆಟ್ ಆಟಿಕೂಟ ಕಾರ್ಯಕ್ರಮ ಬಿಸಿ ರೋಡ್ದ ರಂಗೋಲಿ ಸಭಾಂಗಣಡು ನಡೆತಂಡ. ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಗ್ರಾಮೀಣ ಬೊಕ್ಕ ಪಾಣೇರ್ ಬ್ಲಾಕ್ ಕಾಂಗ್ರೆಸ್ ತನಿಲೆಟ್ ಆಟಿಕೂಟ ಕಾರ್ಯಕ್ರಮ ಬಿಸಿ ರೋಡ್ದ ರಂಗೋಲಿ ಸಭಾಂಗಣಡು ಅಟ್ಟಣೆ ಮಲ್ತದಿತ್ತರ ಬಿನ್ನಿರೆಗ್ ತುಳು ಜನಕ್ಲನ ಸಂಸ್ಕೃತಿದ ಬಚ್ಚರೆ ಬಜ್ಜೆ ಕೊಡದು ಎತ್ಕೊಂಡರು. ಪುತ್ತೂರದ ದುಂಬುದ ಶಾಸಕರ ಬೊಕ್ಕ ಕಾಂಗ್ರೆಸ್ ಪಕ್ಷದ ನಾಯಕಿ ವಕೀಲರು ಪದ್ಮರಾಜ್ ಆರ್ ಪೂಜಾರಿ ಪಿಂಗಾರ ಅರಳ್ತದ ಕಾರ್ಯಕ್ರಮ ಉದೀಪನ ಮಲ್ತಿರ ದುಂಬುದ ಮಂತ್ರಿ ಬೀರಮ್ಮನತ್ರೈ ಎಡ್ಡೆಪ್ಪು ಬೈಕಿಯರು. ಶಕುಂತಲಾ ಶೆಟ್ಟಿ ಪಾತಿಡ್ದ ಆಟಿ ತಿಂಗೊಲ್ದ ಇಸೇಸ ತೆನಸ್ಲೆನ ಪೊಲಬ್ ಮಲ್ತು ಕೊರ್ಪನ ಬೊಕ್ಕ ಪುಂಜಲೆನ ಒಟ್ಟು ಸೇರವನ ದಿಟ್ಟಿಡ ದಿವನ್ನ ಈ ಕಾರ್ಯಕ್ರಮ ಖುಷಿ ಕೊಡ್ತೊಂದು ಪಂಡಿರ. ಪದ್ಮರಾಜ್ ಆರ್ ಪೂಜಾರಿ ಪಾತಿಡ್ದು ಆಟಿ ತಿಂಗೊಲ್ದ ಮಹತ್ವ ಬೊಕ್ಕ ಐತ ಸಂಪ್ರದಾಯದ ಆಚರಣೆಯನ್ನು ನನದ ಅಲ್ಮಗು ತಿರಿಪವನ ಕಾರ್ಯಕ್ರಮಲು ನಡಪಡೊಂದು ಪಂಡಿರ. ಸಾವಯವ ಬೊಕ್ಕ ಬೀಜ ನಿಗಮದ ಗುರುಕಾರ್ದಿ ಲಾವಣ್ಯ ಬಳ್ಳಾಲ್ ಆಟಿ ತಿಂಗೊಲ್ದ ಇಸೇಸತೆ ಬೊಕ್ಕ ಸಂಪ್ರದಾಯದ ಆಚರಣೆದ ಬಗೆಟ್ ಮಾಹಿತಿ ಕುರಿಯರ. ಬೇತೆ ಬೇತೆ ವಲಯದ ಸಾಧಕರಿಗೆ ಮರ್ಯಾದೆ ಸಂದಾಯಿತ ಮಲ್ತೆರ. ಕರ್ನಾಟಕ ಗೋಂಕು ನಿಗಮದ ಗುರುಕಾರ್ದಿ ಮಮತಾ ಡಿ.ಎಸ್. ಗಟ್ಟಿ, ತಿರ್ಗಾಟ ಉದ್ಯಮ ನಿಗಮದ ಗುರುಕಾರ್ದಿ ಶಾಲೆಟ್ ಪಿಂಟೋ, ಗ್ರಾಮೀಣ ಪುಂಜೋಲೆನ ಉಸ್ತುವಾರಿ ಅನಿತಾ ಹೇಮನಾಥ ಶೆಟ್ಟಿ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಗುರುಕಾರ್ದಿ ಉಷಾ ಅಂಚನ್, ತಾಲೂಕು ಮಹಿಳಾ ಕಾಂಗ್ರೆಸ್ ಗುರುಕಾರ್ದಿ ಐಡಾ ಸುರೇಶ್ ಕಾರ್ಯಕ್ರಮಟಿತ್ತರ. ಪೊಂಜೋಲಿರ್ದ ಆಟಿ ತಿಂಗೊಲ್ದ ಸಂಪ್ರದಾಯದ ಕಾರ್ಯಕ್ರಮಲು ಮೂರ್ತು ಬತ್ತಂಡು. ಅನುಭವ ಅವಕಾಶ ಕೊಟ್ಟು ಕಾರ್ಯಕ್ರಮ ಮಂತ್ರಿನ ಉಷಾಂಚನ್ಗೆ ಮನಸ್ಸು ಆಟಿದ
ಮಲ್ತದ್ದು ತಿಂದದು ಗೌಜಿ ಮಾಡ್ತಾರೆ ಶುರು ಮಾಡ್ತು ನಂಚಿನೇ ನೀನು ತೋಜ ಅವನಿಲ್ಲ ಆ ಅಡ್ಡಿಡು ಮಾತ ಪುಣ್ಯನಾಗ್ಲೇನೆ ಸೇರ್ಸಾವುದು ನಿಖಿಲೇಡ ಓ ಬೇಲೆ ಮಾಡ್ಪಾಯಿತು ನಿಖಿಲೇಡ ಸಂಧಿ ಮಾಡ್ಪಾಯಿತು ನಿಖಿಲೇನು ನಲಿಪಾಯಿರು ತಿಂಪಾಯಿರು ಮಾತ ನಂಚಿನ ಈ ಕಾರ್ಯಕ್ರಮಕ್ಕೆ ಶುಭ ಹಾಡು ಪಾರ್ಟಿ ಪಂಡ ಭಾರಿ ಭಂಗದ ಕಾಲ ಆ ಟೈಮುಡು ವರ್ಷ ಭಾರಿ ಜೋರಾದ ಬಂದ್ಬಿಡು ಇಲ್ಲದೆ ಇದೇ ಪೋಪುನಂಚಿನ ವ್ಯವಸ್ಥೆಯಲ್ಲಿ ಇಚ್ಛೆ ಐಕೆ ಕೊಡೋದು ಆ ಟೈಮುಡು ಮತ್ತೆ ಎಡ್ಡೆ ಕಾರ್ಯಕ್ರಮ ಎಲ್ಲ ತಿಂಚು ಮಾತೆಲ್ಲ ಏನಿದೆ ಪಾರ್ಟಿ ಪಂಡ ಅವು ಎಡ್ಡೆ ದಿನೋಲಂದು ಅಂಚಿನ ಆಲ್ದೆಟ್ಟಿ ಈಗೆಲ್ಲ ಅವರ ಎಡ್ಡೆ ಕಾರ್ಯಕ್ರಮನ ಆಟಿದ ತಿಂಗಳು ಮಲ್ಪೂಜೆ ಖಂಡಿತವಾಗ್ಲೂ ಅಂಚಿನ ದಾಲ ಇಚ್ಚಿ ಆಟಿ ಬರ್ಕೊಂಡ್ರೆ ಎಡ್ಡೆ ತಿಂಗಳು ಅಂದರೆ ಈ ವರ್ಷ ಪೂರ ಜೋರು ಬರ್ಕೊಂಡು ವೆಹಿಕಲ್ದ ವ್ಯವಸ್ಥೆ ಪೂಜೆ ಕುಡಂದಿಗೂ ಬೋಡಿ ಬೋರ್ಡ್ ವೆಹಿಕಲ್ ಬೋರ್ಡ್ ಹಾಕೊಂಡು ಐಕಲ್ ಬೋರ್ಡ್ ಆದರೆ ಆ ಟೈಮ್ನ ಕಾರ್ಯಕ್ರಮಗಳನ್ನು ದಿವೊಂದು ಇಚ್ಛೆ ಅಂತಂದರೆ ಬೇತೆ ಕಾರಣ ಮೂಢನಂಬಿಕೆಲ್ಲ ಇಚ್ಛೆ ಅಂದರೆ ಇನ್ನೀಕೆ ಈ ಆಟಿದ ಬಗ್ಗೆ ತಿಳುವಳಿಕೆ ಕೂಡ ನಮ್ಮ ಜೋಕ್ಲೆಲ್ಲ ಗೊತ್ತು ಕೂಡ ಬಂದ್ಬಿಟ್ಟು ಆಟಿದ ಒಂದು ದಿನ ಅಂತ ಬೇತೆ ಕಾರ್ಯಕ್ರಮ ಮತ್ತೊಂದು ಅಂದರೆ ಈ ಕಾರ್ಯಕ್ರಮಲು ಈ ಜೋಕ್ಲಿಗೆ ಆಟಿ ಪಂಡ ಪಾಶ್ ಮಾರ್ರೆ ತುಂಬದ ಟೈಮು ಆಟಿಡೆ ಒಂದು ಪ್ಲೇಟ್ ಒಂದು ರಡ್ಡು ಮೂತಿ ಬಗ್ಗೆ ತಿನಿಸಿರುತ್ತಂಡ ಇನಿ ಪ್ಲೇಟ್ ಪತ್ತಕೊಂಡ ಆ ಪ್ಲೇಟಡೆ ಜಾಗ ಒಪ್ಪುಜಿ ಅದು ನಮ್ಮನ್ನ ತಿಂಡಿ ತಿನ್ನಿಸಿ ಕುಡ್ಲದ ಬಿಲ್ಲವ ಸೇವಾ ಸಮಾಜ ಕಂಕನಾಡಿದ ನಿಲೆಟ್ ಆಜಿ ಗ್ರಾಮದ ಬಿರುವೇರೆ ಸಮಾಜದ ಬಂಧುಲು ಒಟ್ಟಾದ ಆಟಿದ ನಿಂಪು ರಡ್ಡು ಸರತ್ತ ಇರುವ ತಾಜಿ ಪಂಪನ ಕೂಟನು ಕಂಕನಾಡಿಗರುಡಿದ ಸರ್ವಮಂಗಳ ಸಭಾಗಣ್ಣುಡು ನಡಪಾದಿರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನ ಕುಡ್ಲದ ಬಿಲ್ಲವ ಸೇವಾ ಸಮಾಜ ಕಂಕನಾಡಿದ ನಿಲೆಟ್ ಮರೋಳಿ ಕಂಕನಾಡಿ ಅಳಪೆ ಬಜಾಲ್ ಜಪ್ಪು ಕಣ್ಣೂರಿ ಇಂಚ ಆಜಿ ಗ್ರಾಮದ ಸಮಾಜ ಬಂಧುಲೆರ್ದು ಕುಡ್ಲದ ಕಂಕನಾಡಿಗರುಡಿದ ಸರ್ವಮಂಗಳ ಸಭಾಂಗಣುಡು ಆಟಿದ ನಿಂಪು ರಡ್ಡು ಸರತಿರುವ ತಾಜಿ ಪಂಪನ ಕಾರ್ಯಕ್ರಮ நடத்துண்டு ஆஜி கிராமದ ಹಿರಿಯರು ತುಡಾರ ಬುಲ್ಪು ಪತ್ತಾದ ಕಾರ್ಯಕ್ರಮ ಉದಿಪನ ಮಲ್ತಿರ ಮಲ್ಲುಬಿನ್ನಿರು ಶಶಿಕಲಾ ಕೊಟ್ಯನ್ ಪಾತಿರ್ದ ತುಳುವೆರನ ಸಂಸ್ಕೃತಿ ಪನ್ಪುನವು ನಮ್ಮ ಕಷ್ಟದ ಪೊರ್ತುಡೆ ಪಂಡ ಆಟಿಡೆ ಪುಟ್ಟಣ ಧಾನ್ಯ ನಮ್ಮ ಸಂಪ್ರದಾಯದಲ್ಲಿ ನನ್ನದ ಅಲ್ಮುಗ ತೆರಿಪವನ ಪ್ರಯತ್ನ ನಮ್ಮ ವಾವುಡೊಂದು ಪಂಡಿರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನ ವಸಂತ್ ಪಿ ಅಮೀನ್ ಬಜಾಲ್ರೆಗೆ ಸಮ್ಮನದ ಮರ್ಯಾದೆ ಮಲ್ತಿರ ಸಮ್ಮನದೆ ತೊಂದಾರು ಪ್ರಾರ್ಥನಾ ಪಂಡದ ಕೂಟಗು ಕಲಿದಿಂಜಾಯಿರು ಸಮಾಜ ಸೇವಕಿ ಹೇಮಲತಾ ದುಂಬುದ ಪಂಚಾಯತ್ ಸದಸ್ಯರು ಲೀಲಾ ಯಶೋಧ ಸರಿಪಳ್ಳ ಸಂಘದ ಪದಾಧಿಕಾರುలు ಸಮಾಜದ ನಾಯಕಿಯರು ಕೂಟೊಡಿದ್ದರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂಡು ಆಟಿ ಸೇರಿನಂಚ ತುಳು ಜನಕ್ಲೆನ ಮರಿಯಲದ ಅಟ್ಟಿಲು ಅರಗಣೆ ಅಟ್ಟಣೆ ಆದಿತ್ತಂಡು ಪಾಡದ ಪಂಪಿನವರು ನಮ್ಮ ಸಮಾಜದ ನಮ್ಮ ತುಳುವೆರಿನ ಅದ್ವಿತೀಯವಾಗಿ ನಂಚಿನ ಒಂದು ಸಂಪತ್ತು ಪಂಡ ಐದು ರಡ್ಡೆ ಪಂಪಿನ ಒಂಚೆ ಅವೇ ನಮ್ಮ ತುಳುದ ಜನಾಂಗದ ಭಾಳ ಮಲ್ಲ ಮಟ್ಟದ ಆಸ್ತಿ ಪಂಡ ತಪ್ಪಾವನು ಅಂದು ಅರೆಗಲದು ನಮ್ಮ ಮಾತಿರ್ನಲ ಸಿರಿಸಿಂಗಾರದ ಕೋಲ ನೇಮ ಊರಿನ ಸಂತೋಷ ಸ್ವೀಕಾರ ದಿನ ನಮ್ಮ ದೈವರು ಘಟ್ಟವಿತರುವರೆ ದಯಪಂಡ ಬಹುಶಃ ಅಗ್ಲೆಲ್ಲ ಅಕ್ಕೆಲ್ಲೆಡೆ ಹೋಗಿನ ಯೋಚನೆ ಆಗದಾದ ಗೊತ್ತು ದಯಪಂಡ ನಮ್ಮ ದೈವರು ಪುರ ಘಟ್ಟೊಂದೇ ಚಂದದ ಬೈದ ಪಂಪಿನ ಒಂದು ಪ್ರತಿಜ್ಞೆ ಅದು ಘಟ್ಟವಿತರೇ ಇಮೇಟ್ ವರ್ಷ ಶುರುವಾಗುವುದು ಆಟಿ ಬರ್ಕೊಂಡು ಕಷ್ಟ ಬರ್ಕೊಂಡು ರೋಗ ರುಜಿನರು ಸೀಗು ಪೂರ ಬರ್ರೆ ಶುರುವಾಗುವುದು ಬಂದು ಅವೇ ಯಾಕಡೆ ಆಟಿ ಕಡೆಯಿಂದ ಬಂದ್ಯದ ಆ ಆಟಿ ಕಡೆಯಿಂದ ಬಂದಿನ ಆಮಲ್ಲ ಒಂದು ಶಕ್ತಿ ಮಾರಿನ ದೇವರು ಊರದ ಕಷ್ಟದ ದೇವರು ನಮ್ಮ ತುಳುನಾಡಿಗೂ ಬರ್ತದೆ ತುಳುನಾಡಿದ ಸಂಸ್ಕೃತಿ ಬೊಕ್ಕ ಆಚರಣೆಲೆನ ಬಗೆಟ್ ತಿಳುವಳಿಕೆ ಮೂಡವನ ಆಟಿದ ಕೂಟಲು ಎಡ್ಡೆ ಸಂದೇಶ ಕೊರ್ಪೊಂದು ಕುಡ್ಲಾ ನಗರ ಸಂಚಾರದ ಒತ್ತು ವಿಭಾಗದ ಎಸಿಪಿ ನಜ್ಮಾ ಫಾರೂಕಿ ಪಂತೆರ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಮಂಗಳದೇವಿ ವಲಯದ ಆಟಿಡುಂಜಿ ದಿನ ಕೂಟುಡು ಆರು ಪಾತಿರಿಯರು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಮಂಗಳದೇವಿ ವಲಯ ಸಮಿತಿದ ನಿಲೆಟ್ ಆಟಿಡುಂಜಿ ದಿನ ಕಾರ್ಯಕ್ರಮ ಮಂಗಳದೇವಿ ದೇವಸ್ಥಾನ ಕೈತಲ್ದ ಕಾಂತಿ ಚರ್ಚ್ ಹಾಲ್ಡು ನಡೆತಂಡು ಬಿನ್ನೇರು ಒಟ್ಟು ಸೇರ್ದು ಕೂಟ ಉದಿಪನ ಮಲ್ತಿರ ಪ್ರಶಾಂತ ಕುಮಾರ್ ಕಲ್ಲೂರು ಪಾತಿರ್ದ ಆಟಿ ತಿಂಗಳು ಕರಾವಳಿದ ಜನ ಬದುಕಡು ಕಷ್ಟದ ಕಾಲ ಆದಿತ್ತಂಡಲ ಸಾಂಸ್ಕೃತಿಕ ಧಾರ್ಮಿಕ ಬೊಕ್ಕ ಆರೋಗ್ಯದ ದಿಟ್ಟಿಡಿ ಸೇಸ ಮಹತ್ವ ಪಡೆತಣಂದು ಪಂಡಿರ ಗೋವಿಂದಾಸ ಕಾಲೇಜಿದ ಉಪನ್ಯಾಸಕರು ಅಕ್ಷತಾ ವಿ ಪಾತಿರ್ದು ದುಂಬುದ ಕಾಲುಡು ಕೂಡು ಕುಟುಂಬ ವ್ಯವಸ್ಥೆ ಇತ್ತದು ಕುಟುಂಬದ ಮಾತಾ ಸದಸ್ಯರು ಒಟ್ಟಾದ ಬದುಕು ಸಾಗವಂದಿತ್ತರಂದು ಪಂಡಿರ
ಕುಡ್ಲನಗರ ಸಂಚಾರ ಒತ್ತು ವಿಭಾಗದ ಎಸಿಪಿ ನಜ್ಮಾ ಫಾರೂಕಿ ಪಾತಿರ್ದು ತುಳುನಾಡದ ಸಂಸ್ಕೃತಿ ಬೊಕ ಆಚರಣೆದ ಬಗೆಟ್ ತಿಳುವಳಿಕೆ ಮೂಡವನ ಇಂಚಿನ ಕಾರ್ಯಕ್ರಮಲು ಎಡ್ಡೆ ಸಂದೇಶ ಕೊರಪಾಂದು ಪಂಡ್ಯರ ನಾಗರಾಜ್ ಬಜಾಲ್ ಮೇರೆಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಜಯಪ್ರಕಾಶ್ ಈಶ್ವರ ಬಕ ನಾಗೇಂದ್ರ ಕುಮಾರ್ ಮಕ್ಳಿಗೆ ಮರ್ಯಾದೆ ಸಂದೈತ ಮಲ್ತೆರ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಮಂಗಳದೇವಿ ವಲಯದ ಗುರ್ಕಾರ್ದಿ ರಾಜೇಶ್ವರಿ ಸುರೇಶ್ ಸಾಲ್ಯಾನ್ ಹರೀಶ್ ರೈ ಆಟಿಡೊಂಜಿ ದಿನ ಕೂಟೊಡಿತ್ತೆರ. ಸಮಾಜ ಬದಲಾವಣೆಯುಂಡು, ನಾಗರಿಕತೆ ಬದಲಾವಣೆಯುಂಡು, ಪ್ರಕೃತಿ ಇದು ನಾಲು ಪಜ್ಜೆ ನರಮಾನಿ ದುಂಬು ಪೋಂದುಲ್ಲೇರು ಅಂಡ ಪ್ರಕೃತಿ ಏತು ನಮ್ಮ ದುಂಬು ಪೋಯಲ್ಲ ಪ್ರಕೃತಿಗೆ ಬೋಟ ಇಲ್ಲಕನೆ ನಮ್ಮ ನೌಪಿರಕನಪ್ಪ ಅಂಚಾದು ಪ್ರಕೃತಿ ಪಂಡ ದೇವರಿಗೆ ನಮ್ಮ ಹಿರಿಯಕ್ಕಳು ಭೂಮಿನ ನಂಬುದು ಬದುಕನಕ್ಲಿಗೆ ಭೂಮಿಗೆ ಕೈ ಮುಗಿದು ಕಾಂಡ ಲಕ್ಕನಗನೆ ಭೂಮಿಗೆ ಕೈ ಮುಗಿದು ಬದುಕನಾಕ್ಲಿಗೆ ನಮ್ಮ ಹಿರಿಯಕ್ಕಳು ನಮ್ಮ ಇನಿ ಈತು ಪೊರ್ಲುದ ಕಾರ್ಯಕ್ರಮಗಳೇನು ಮಂತೊಂದುಲ್ಲ ಅಂದಾಂಡ ಈತು ಪೊರ್ಲುಡೆ ಮಲಮಲ್ಲ ಬಿಲ್ಡಿಂಗ್ಲೇನು ಕಟ್ಟದು ನಮ್ಮ ಒಂಜಿ ಪೊರ್ಲುದ ಜೀವನ ನಡತೊಂದಿತ್ತಂದ ಅಂದಾಂಡ ಈ ನಮ್ಮ ಬತ್ತನ ಸಾಧಿದ ಬಗ್ಗೆ ಒಂಚೂರು ಪಿರ ತಿರುಗಿದು ತೂಪುನ ಆಲೋಚನೆ ಮನ್ಕೊಡಿಗೆ ನಮ್ಮ ಇನಿ ಹಳ್ಳಿಲೇನು ಮರತೊಂದುಲ್ಲ ಬರ್ಸದ ಪುರ್ತುಡು ಏತ ಇಲ್ಲಲಿಡು ದುಂಬದ ಇಲ್ಲು ಮಾತ ಮಣ್ಣದ ಗೋಡೆ ಮಣ್ಣದ ನೆಲ ಅಂಬಿತೇದಿನ ನೆಲ ನಡು ಇಲ್ಲಿನ ಗರ್ತದ ನಡು ಇಲ್ಲಡೆ ಇಲ್ಲದ ತೀರ್ಪೋಯಿನಕ್ಕೆ ಕೊಂತಿದಿನ ಉಂಡಿಗೆ ದಯಪಂಡ ಪುನಃ ಕಾಟಗೋರ್ ರ್ಯಾಪು ಜುಪಿದಾಡು ಅಪ್ಪಗ ಕೊಂತದಿನಲ್ಲ ಉಂಡಿಗೆ ದುಂಬುದ ಕಾಲಡು ಎಕಡೆ ಪಂಡಿಲೆಕ್ಕ ಪೋಡಿಗೆ ಇತ್ತಿಸಿ ಆಂಡ ಸಂಸ್ಕಾರ ಕೊರ್ಪಿನೇನು ಕೊರೊಡೆ ಎಂದು ಪನ್ಪಿನ ಪುರ್ತುಡು ಅಂಚ ಮಲ್ತದಿನ ಕಾಲಲ ಒಂಜಿ ಕಾಲ ಇತ್ತುಂಡಿಗೆ ಒಂದು ಹಿರಿಯಾಗಿ ಪಂಡಿನೇಟ್ ಆತು ಗೊತ್ತಿಪ್ಪುನು ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನಾನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.